ಬೆಂಗಳೂರಿನ ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ ನೀಡುವ ಕನ್ನಡ ಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಯೋಗಿತಾ ಆನಂದ್ ಅವರಿಗೆ ಇತ್ತೀಚೆಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಯೋಗಿತಾ ಆನಂದ್ ಅವರು ವಸ್ತ್ರ ವಿನ್ಯಾಸಕಿಯಾಗಿದ್ದು, ಸಮಾಜ ಸೇವೆ ಹಾಗೂ ಯುವ ಮಹಿಳೆಯರಿಗೆ ಪ್ರೇರಣೆ ನೀಡುವಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಸ್ವಂತ ಒಂದು ಇವೆಂಟ್ ಕಂಪನಿಯನ್ನು ಕೂಡ ನಡೆಸಿರುವಂತಹ ಹೋಗ್ತಾ ಇರುವಂತಹ ಹೃದಯ ವೈಶಾಲ್ಯ ಇರುವಂತಹ ಯೋಗಿತಾ ಆನಂದ್ ಅವರಿಗೆ ಇದು ಕನ್ನಡ ಸೇವಾ ರತ್ನ ಪ್ರಶಸ್ತಿಯಲ್ಲಿ ಗೌರವಿಸ್ತಾ ಇದ್ದಾರೆ. ಪ್ರತಿಭಾದ ಅದ್ಭುತ ನೃತ್ಯವನ್ನು ಮಾಡಿದಂತಹ ದಡ್ಡ ಮಹೇಶ್ ನೃತ್ಯ ಸಂಸ್ಥೆಯ ಮುಖ್ಯಸ್ಥರು ಕಳೆದ 3 ದಶಕಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ, ಸಂಗೀತ ತರಬೇತಿ ನೀಡುವಂತಹ ಕೀರ್ತಿ ಮಹೇಶ್ ಕುಮಾರ್ ಅವರಿಗೆ ಸಲ್ಲುತ್ತೆ. ಹಂಪಿ ಉತ್ಸವ, ಮೈಸೂರು ದಸರಾ, ದೆಹಲಿ, ಮಂಗಳೂರು ಕಾರ್ಯಕ್ರಮ